ಈಗ ನನ್ನ ಟೈಮು ಈವ್ನಿಂಗ್ 6 ಗಂಟೆ ಆಗಿದೆ. ಇವಾಗ ನಾನು ಅಡಿಗೆ ಕೋಣೆಯಲ್ಲಿ ಇದ್ದೇನೆ. ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಯಜಮಾನ್ರು ಇದು ಫ್ರೆಂಡ್ ಬಂದಿದ್ದಾರೆ ಇಲ್ಲಿ. ಅದಕ್ಕೆ ಮೀನಿಗೆ ಅಂದರೆ ಮೀನು ಫ್ರೈ ಮಾಡುವಂಥ ಮಸಾಲೆ ರೆಡಿ ಮಾಡ್ತಿದ್ದೀನಿ. ಮೀನು ಫ್ರೈ ಮನೆಯಲ್ಲೇ ಮಾಡಿ ಮಸಾಲೆ ರೆಡಿ ಮಾಡಿ, ಇದೊಂದು ಬೇರೆ ಟೈಪ್ ಇದು ನನ್ನ ಅಕ್ಕನ ರೆಸಿಪಿ. ಆಲ್ರೆಡಿ ಮೀನು ಫ್ರೈ ಇದು ಹಾಕಿದ್ದೀನಿ ನಿಮಗೆ ಮಸಾಲೆದು. ಈಗ ಮಸಾಲೆಯಲ್ಲಿ ರೈಟ್ ಮಾಡುವಾಗ ನನ್ನ ಹತ್ರ ವಿಡಿಯೋ ಇರಲಿಲ್ಲ, ವಿಡಿಯೋ ಮಾಡುವಂತ ಆಯಿತು. ಮೀನು ತರಲಿಕ್ಕೆ ಹೋಗಿದ್ದಾರೆ ನನ್ನ ಯಜಮಾನ್ರು ಮತ್ತು ನನ್ನ ಅವರ ಫ್ರೆಂಡ್ ಅಂದರೆ ನನ್ನ ಬ್ರದರೇ. ಅವರು ತುಂಬ ಬ್ರದರ್ ತಂಗಿ ಸ್ಥಾನ ಕೊಟ್ಟಿದ್ದಾರೆ. ಅವರು ತುಂಬ ಒಳ್ಳೆಯವರು, ಅಂದರೆ ತುಂಬ ಒಳ್ಳೆಯವರು. ಅಂದರೆ ಇವಾಗ ಅಂತಲ್ಲ, ನಾನು ಮದುವೆಯಾಗಿ ಬಂದಾಗಿ ಬರೋದಕ್ಕಿಂತ ಮುಂಚೆನೆ ಫ್ರೆಂಡ್ ಅವರು. ತುಂಬ ಒಳ್ಳೆ ಫ್ರೆಂಡ್ಶಿಪ್, ಫ್ರೆಂಡ್ಗಿಂತ ಅಣ್ಣ ತಮ್ಮಂದಿರೋ ಅನ್ಕೋಬಹುದು, ಅಷ್ಟು ಒಳ್ಳೆಯವರು, ಒಳ್ಳೆ ರೀತಿಯಲ್ಲಿದ್ದಾರೆ. ಅವರು ಬಂದಿದ್ದಾರೆ. ನನ್ನಲ್ಲಿ ಕೂಡ ನನ್ನ ಸ್ವಂತ ತಂಗಿ ಥರನೇ ಅವರು ನನ್ನ ಟ್ರೀಟ್ ಮಾಡ್ತಾರೆ. ಅದರಲ್ಲಿ ಅಂತೂ ಖಂಡಿತ ಇದು ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ ನನ್ನನ್ನು ತಂಗಿ ಥರ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಸ್ವಂತ ಅಣ್ಣ ತಮ್ಮಂದಿರು ಕೇಳ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ಒಂದು ವರ್ಷ ಹುಷಾರಿಲ್ಲ ಅಂತ ನನ್ನ ಹಸ್ಬೆಂಡ್ ಅಂತ ಅಂದ್ರು, ಕಾಲ್ ಮಾಡಿ ವಿಚಾರಿಸ್ತಾರೆ ಹೇಗಿದ್ದೀರಾ ಅಂತ ಎಲ್ಲ. ಅದೆಲ್ಲ ತುಂಬ ಒಂದು ಖುಷಿ. ಯಾವುದೋ ಒಂದು ಜನ್ಮದಲ್ಲಿ ನನ್ನ ಅಣ್ಣ ಆಗಿದ್ರೇನು ಈಗ ನನ್ನ ಅಣ್ಣನಾಗಿ ಬಂದಿದ್ದಾರೆ. ತುಂಬ ಖುಷಿ ನನಗೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸ್ವಂತದವರೇ ನಮ್ಮನ್ನು ಕರೆದು ಕೇಳುವವರು ಇರುವುದಿಲ್ಲ. ಅಂಥದ್ರಲ್ಲಿ ಈಗ ಇವರು ನಮ್ಮನ್ನ ತಂಗಿ ತರ ಟ್ರೀಟ್ ಮಾಡುವಾಗ ಎಷ್ಟೊಂದು ಖುಷಿ ಅಲ್ವಾ? ಖುಷಿ ಬೇರೆನೇ ಇರುತ್ತೆ ಖಂಡಿತ. ಈಗ ನಾನು ಕಡ್ದು ಸಿಗ್ತೀನಿ. ಸ್ವಲ್ಪ ರೈಸ್ ಕಡಿಮೆ ಆಗುತ್ತೆ, ಈಗ ಒಂದು ರೈಸಿಗೆ ಇಡುವ ಅಂತ. ಸ್ವಲ್ಪ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಮಧ್ಯಾಹ್ನದ ಉಂಟು. ಇವಾಗ ಒಂದು ಭಾರಿ ಕಷ್ಟ ಆಗಿದೆ ಗ್ಯಾಸ್ ಇದ್ದು. ಯಾಕಂದ್ರೆ ಗ್ಯಾಸ್ ಸಿಗಲ್ಲ ಅಂತ ಅಂತಾರೆ. ಜೀವನ ಮಾಡೋದು ಹೇಗೋನು, ಊರಲ್ಲೆದ್ರು ಕಟ್ಟಿಗೆ ಆದ್ರೂ ಇಟ್ಕೊಂಡು ಬೆಂಕಿ ಕೊಡ್ಬೋದು. ಇಲ್ಲಿ ಏನ್ ಮಾಡುದು, ತುಂಬಾ ಕಷ್ಟ ಉಂಟು. ನಮ್ಮ ಬುಕ್ಕಿಂಗ್ ಆಗ್ತಾನೆ ಇಲ್ಲ, ಯಾಕಂತ ಗೊತ್ತಿಲ್ಲ. ಈಗ ಹೋಗಿ ಅಲ್ಲಿ ಇದು ಮಾಡಬೇಕು. ನಾವು ಯಾವಾಗಲೂ ನಾವು ವರ್ಷಕ್ಕೆ 2 ಗ್ಯಾಸನ್ನು ನಾವು ಯೂಸ್ ಮಾಡೋದಂತ ನಾವು ಬರೆದು ಕೊಡ್ತೀವಿ. ತಿಂಗಳಿಗೆ 2 ಗ್ಯಾಸ್ ತಿಂಗಳಿಗೆ ಬೇಕಂತ. ಇಲ್ಲಾಂದ್ರೆ ನಮ್ಮ ಒಂದೇ ಆಗೋದು, ಆದರೆ ನಾವು 2 ಗ್ಯಾಸಿಗೆ ಅಂತ ಬರೆದು ಕೊಡ್ತೀವಿ. ಹಾಗೆ ಇವತ್ತು ಕೂಡ ಅದೇ ರೀತಿ ಮಾಡಬೇಕೇನೋ. ಇದು ಕಿಟ್ಟಿದ್ದೀನಿ, ಇದು ಕಡ್ದ ಆಗಿಲ್ಲ ನಂದು. ಕಟ್ಕೊಂಡು ಬರ ಈ ಮಸಾಲವನ್ನು ಈ ರೀತಿ ಒಮ್ಮೆ ಮಾಡಿ. ಈ ರೀತಿ ಅಂದ್ರೆ ಇದು ನನ್ನ ಅಕ್ಕನ ಹತ್ರ ಕೇಳಿ ಮಾಡಿದ ರೆಸಿಪಿ ಇದು. ಅರಳುಟು ಮತ್ತೆ ಮೊಟ್ಟೆ ಎಲ್ಲ ಏನು ಹಾಕ್ಲಿಕ್ಕಿಲ್ಲ ಇದರಲ್ಲಿ. ನಾವು ಅಕ್ಕಿ ಉಂಟಲ್ವಾ, ನೆನೆಸಿದ್ದು ಅಕ್ಕಿ ನೋಡಿ, ದೋಸೆಗೆ ನೆನೆಸಿಟ್ಟಿದ್ದೀನಿ ನಾನು. ಈ ಅಕ್ಕಿಯನ್ನು 2 ಸ್ಪೂನ್ ಹಾಕಿ ಅಷ್ಟೇ. ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕಿ ಅಷ್ಟು ಸಾಕು ನಮ್ಗೆ. ಇದು ಮೊಟ್ಟೆ ಮತ್ತೆ ಅರಳುಟ್ಟು ಏನು ಬೇಕಾಗಿಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ಮೀನ್ ಫ್ರೈ ಮಸಾಲ ಆ ರೀತಿ ಮಾಡಿದ್ದು. ಫ್ರೈ ಮಾಡುವಾಗ ನಿಮ್ಗೆ ಸಿಗ್ತೀನಿ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ದೋಸೆಗೆ ನಾನು ಕಡ್ದು ಗ್ರೈಂಡ್ ಮಾಡಿ ಇಡ್ತೀನಿ. ನಾಳೆ ಮಾರ್ನಿಂಗ್ ಎದ್ದು ಕಷ್ಟ ಆಗುತ್ತೆ. ಮಕ್ಕಳಿಗೆ ಎಕ್ಸಾಮ್ ಇದೆ. ಯಾರ್ದು ವಿಡಿಯೋ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಸಾರಿ. ಒಬ್ರೊಬ್ರದ್ದು ನೋಡ್ತಾ ಇದ್ದೀನಿ, ಸಾರಿ, ಕ್ಷಮೆ ಇರಲಿ. ವಿಡಿಯೋ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಸಾರಿ. ನೋಡ್ತೀನಿ, ಮಂಡೆಯಿಂದ ನೋಡ್ತೀನಿ. ಅಲ್ಲಿ ತನಕ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಕ್ಷಮೆ ಇರಲಿ ಎಲ್ಲರಿಂದ. ನಂದು ಎಲ್ಲ ಕೆಲಸ ಆದ್ರೂ ನೋಡಿ ಎಷ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ. ಆದ್ರೆ ಮೀನಿನವರು ಇಲ್ವೇ ಇಲ್ಲ. ಎಲ್ಲಿ ಹೋಗಿದ್ದಾರೋ ದೇವರೇ ಗೊತ್ತು. ಒಂದು ದಾಲ್ ತರ್ಲಿಕ್ಕೆ ಅಂತಿದ್ದೀನಿ. ನನ್ನ ಹತ್ರ ಇರ್ಲಿಲ್ಲ, ತೂವರ್ ದಾಲ್ ಇರ್ಲಿಲ್ಲ. ಮೂಂಗ್ ದಾಲನ್ನು ನೆನೆಸಿಟ್ಟಿದ್ದೀನಿ. ಹೆಸರುಬೇಳೆ ದೇಹಕ್ಕೆ ಸ್ವಲ್ಪ ತಂಪಾಗುತ್ತೆ ಅಲ್ವಾ, ಅದಕ್ಕೆ ಇದನ್ನು ನೆನೆಸಿಟ್ಟಿದ್ದೀನಿ. ದಾಲು ಮಾಡ್ಲಿಕ್ಕೂ ಕೂಡಲೇ ನನ್ನ ಯಜಮಾನ್ರು ಹೋದವರು ಇಲ್ವೇ ಇಲ್ಲ. ಇಬ್ರು ಮಕ್ಕಳು ಕೂಡ ಅದ್ರ ಜೊತೆಗೆ ಹೋಗಿದ್ದಾರೆ. ಅವರಿಗೆ ಸ್ವಲ್ಪ ಓದಿಸುದುಂಟು, ಅದು ಕೂಡ ಆಗ್ಲಿಲ್ಲ. ಅವ್ರ ಜೊತೆಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದಾರಪ್ಪ? 6 ಗಂಟೆಗೆ ಹೋಗಿದ್ದಾರೆ. 6 ಗಂಟೆ ಹೋದವರು 5:30 ಹೋಗಿದ್ದಾರೆ. ಇನ್ನೂ ತನಕ ಬರಲಿಲ್ಲ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದಾಲ್ ಮಾಡಬೇಕು, ರೈಸ್ ಆಗ್ತಾ ಉಂಟು. ಬೇಗ ಮಾಡಿ ಸ್ವಲ್ಪ ಮಕ್ಕಳಿಗೆ ರಾತ್ರಿ, ನಾನು ಸ್ವಲ್ಪ ಬೆಳಿಗ್ಗೆ ರಾತ್ರಿ ಹಿಂಗೆ ಓದಿಸೋದು ಅವರಿಗೆ. ನೋಡುವ ಸಿಗ್ಬೋದು. ಎಲ್ಲ ರೆಡಿ ಮಾಡಿರ್ತೀನಿ. ಮೀನು ನೋಡಿ 3 ಬಗೆ ಮೀನು ತಂದಿದ್ದಾರೆ.
ಇದು ಡೋಂಬಲ್ಲ ಇದು ಫ್ರೈ ಮಾಡ್ಲಿಕ್ಕಂತೆ. ಮತ್ತೆ ಬೂತಾಯಿ ತಂದಿದ್ದಾರೆ ನೋಡಿ. ಬೂತಾಯಿ ತಂದಿದ್ದಾರೆ. ಮತ್ತೆ ನೋಡಿ ಇದು ಡೋಂಬ ಬೂತಾಯಿ ಎಲ್ಲ ತಂದಿದ್ದಾರೆ ಮೀನು. ಇದನ್ನು ಕ್ಲೀನ್ ಮಾಡಿ ಬರ್ತೀನಿ ಪಟ್ 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 ಅಂತ. ಫ್ರೈಗೆ ನಾನು ಇಡ್ತಿದ್ದೀನಿ. ಫ್ರೈ ಮಸಾಲ ಮಾಡಿ ಇಟ್ಟಿದ್ದೀನಿ. ಮಕ್ಕಳಿಗಂತ ಎಂತ ಗೊತ್ತಾ, ಬೇಗನೆ ನೆನೆಸಿಟ್ಟಿದ್ದೀನಿ. ಅವರು ಈಗ ಮೀನು ಬೇಕಂತೆ ಊಟಕ್ಕೆ, ಅದಕ್ಕೆ ಬೇಗನೆ ಇದು ಮಾಡಿದ್ದೀನಿ. ನಮ್ದು ಸ್ವಲ್ಪ ಲೇಟ್ ಆಗುತ್ತೆ, ಹುಲಿಕರು ಕ್ಲೀನ್ ಮಾಡುವಾಗ ಲೇಟ್ ಆಯ್ತು. ಅದಕ್ಕೆ ಮಕ್ಕಳಿಗಂತ ಬೇಗನೆ ನೆನೆ ಇಟ್ಟೆ. ಮಸಾಲ ಹಾಕಿ ಇಟ್ಟರೆ ಅದಕ್ಕೆ ಎಲ್ಲ ಮಾಡಿ ಸಿಗ್ತೀನಿ ನಿಮ್ಗೆ. ದಾಲ್ ತಡ್ಕ ಕೊಡ್ತಾ ಇದ್ದೀನಿ. ದಾಲ್ ತಡ್ಕ ಮಕ್ಕಳದ್ದು ಊಟ ಆಗಿಲ್ಲ ಇವತ್ತು. 7:30 ಆಯ್ತು. ಇಲ್ಲಾದ್ರೆ ಇಷ್ಟು ಬೇಗ ಊಟ ಮಾಡ್ತಿದ್ರು. ಸ್ವಲ್ಪ ಲೇಟು. ಮೀನೆಲ್ಲ ರೆಡಿ ಮಾಡಿ ಕೊಡುವ. ಇವ್ರದ್ದು ಫ್ರೆಂಡ್ ಎಲ್ಲ ಬರುವಾಗ ಲೇಟ್ ಆಗುತ್ತೆ. ಅದಕ್ಕೆ ಇವಾಗ ನಾನು ಮಕ್ಕಳಿಗಂತ ಮಾಡಿ ಕೊಡ್ತೀನಿ. ನಾವು ಆಮೇಲೆ ಮಾಡಿ ತಿನ್ನುವುದಂತ. ಉಪ್ಪು ಹಾಕುವ. ಉಪ್ಪು ಹಾಕಿಲ್ಲ ದಾಲಿಗೆ. ರೈಸ್ ಕೂಡ ಆಗ್ತಾ ಉಂಟು ನೋಡಿ. ರೈಸ್ ದಾಲ್ ಸ್ವಲ್ಪ ನೀರಿದ್ರೇನೆ ಊಟಕ್ಕೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ದಪ್ಪ ಇದ್ರೆ ಯಾರು ತಿಂತಾರೆ ಅಲ್ವಾ. ಸಿಗ್ತೀನಿ ದಾಲ್ ಮೀನ್ ಫ್ರೈ ಮಾಡುವ. ನೋಡಿ ದಾಲ್ ಹಾಕ್ತಾ ಉಂಟು ನೋಡಿ. ಮೀನ್ ಫ್ರೈ ಅಕ್ಕಿ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಖಂಡಿತವಾಗ್ಲೂ ಹೌದು. ಮಕ್ಕಳಿಗೆ ಮಾತ್ರ ಫ್ರೈ ಮಾಡ್ತಿದ್ದೀನಿ. ನಮಗೆ ಆಮೇಲೆ ಮಾಡೋದು. ನಾವು ಊಟ ಮಾಡುವಾಗ ನಿಮಗೆ ಸಿಗ್ತೀನಿ. ಫ್ರೈ ನೋಡಿದ್ರಲ್ವಾ, ಮೀನಿದ್ದು ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿದ್ರಲ್ವಾ, ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವಾ. ಅಕ್ಕಿ ಹಾಕಬೇಕು. ಒಂದು ಸೀಕ್ರೆಟ್ ಟಿಕ್ಸ್ ಅಂದರೆ ನಾವು ಅಕ್ಕಿಯನ್ನು ಹಾಕಬೇಕು. ಹೌದು, ಮೀನು ಚಂದ ಬರುದು. ಎಲ್ಲ ಆದಮೇಲೆ ನಿಮಗೆ ಸಿಗ್ತೀನಿ. ಮಕ್ಕಳಿಗೆ ಊಟ ಕೊಡುವಾಗ ಸಿಗ್ತೀನಿ. ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ತಿದ್ದೀನಿ. ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋದು ಹಾಗಂತ ನಂದು ಊಟ ಆಗಿಲ್ಲ. ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋದು ಮಾತ್ರ. ಊಟ ಆಗಿಲ್ಲ, ಊಟ ಆಗಬೇಕಿನ್ನು. ಯಾಕಂದರೆ ಅವ್ರು ಬಂದಿಲ್ಲ, ಫ್ರೆಂಡ್ ಅವ್ರದ್ದು. ಅವರು ಬರ್ಡೇಗೆ ಹೊರಟಿದ್ದಾರೆ. ಬರ್ತ್ಡೇ ಉಂಟಂತೆ ಪಕ್ಕದ ಮನೆಯಲ್ಲಿ, ಅಲ್ಲಿಗೆ ಹೊರಟಿದ್ದಾರೆ. ಏನೊಂದು ಎಲ್ಲ ಕೆಲಸ ಆಯಿತು, ನೆಲ ಒರೆಸಿ ಎಲ್ಲ ಮಾಡಿದೆ. ಈಗ ಸಂಜೆ ಏನು ಕುಡಿಲಿಕ್ಕೆ ನೀರಿಟ್ಟಿದ್ದೀನಿ. ಅವರಿನ್ನೂ ಬರಲಿಲ್ಲ, ಫ್ರೈ ಮಾಡಬೇಕು ಇನ್ನು. ಅರಿವೆ ಸೊಪ್ಪು ತಂದು ಕೊಟ್ಟು ಹೋದರು. ಇಲ್ಲಿ ಬಿಸಿ ನೀರಿಟ್ಟಿದ್ದೀನಿ. ಕೆಲಸ ಎಲ್ಲ ಕ್ಲೀನಾಗಿದೆ ಮನೆ. ಇಲ್ಲಿ ನೋಡಿ, ಮಕ್ಕಳ ಬುದ್ಧಿ ಇದೆ, ನೀರು ಚಾಲು ಮಾಡೋದು. ಇದೆಲ್ಲ ಮಾಡಬಾರ್ದಲ್ವ. ಎಷ್ಟು ಅಂದರೂ ಅಷ್ಟೇ, ಸಾಕು ಹಿಡ್ದು ಹೋಗುತ್ತೆ. ನಮ್ಮ ಕಷ್ಟ ಯಾರಿಗೆ ಹೇಳಲಿ, ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಲ್ವ. ತುಂಬ ಬೇಜಾರಾಗುತ್ತೆ ಒಮ್ಮೊಮ್ಮೆ, ಅಂದರೆ ತುಂಬ ಬೇಜಾರಾಗುತ್ತೆ. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲೇ ಇಲ್ಲ ನೋಡಿ. ಮೀನು ಎಷ್ಟು ಹೊಲ್ತಿದೆ, ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನಿನ್ನೆ. ಹಾಗೆ ಈಗ ಮಾರ್ನಿಂಗ್ ದೋಸೆ ಮಾಡ್ತಿದ್ದೀನಿ. ಮೀನು ಸಾರಿಗೆ ರೆಡಿ ಮಾಡ್ತಿದ್ದೀನಿ. ಮೀನು ಸಾರಿಗೆ ಮಾಡುವಂತ ರೆಡಿ ಮಾಡ್ತಿದ್ದೀನಿ. ದೋಸೆ ಮಾಡಲಿಕ್ಕೆ ದೋಸೆ ಮಾಡ್ತಿದ್ದೀನಿ. ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ. ಇದಕ್ಕೆ ಪಲ್ಯ ಉಳಿದಿದೆ. ಮರುದಿನ ಮೀನು ಮಾಡ್ತಿದ್ದೀನಿ. ಅವರ ಫ್ರೆಂಡು ಇವಾಗ ಹೊರಡ್ತೀನಂದರು. ಅದಕ್ಕೆ ಮೀನು ಮಾಡ್ತಿದ್ದೀನಿ. ಊಟ ಮಾಡ್ತಿದ್ದಾರೆ ನೋಡಿ.
ಮೀನು ಮಾಡಿ ಅವರಿಗೆ ಸ್ವಲ್ಪ ಪಾರ್ಸೆಲ್ ಕೊಟ್ಟು ನಾನು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಬೆಲ್ ಬಟನನ್ನು ಒತ್ತಿ. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಹಾಕಲಿಕ್ಕೆ ಟೈಮ್ ಸಿಗದ ಕಾರಣ ನಾನು ವಿಡಿಯೋ ಹಾಕಲಿಲ್ಲ. ಯಾರ್ದು ವಿಡಿಯೋ ನೋಡಿಲ್ಲ ಬೇಜಾರು ಮಾಡ್ಕೋಬೇಡಿ. ಇವತ್ತು ನಾಳೆಯಿಂದ ಎಲ್ಲರ ವಿಡಿಯೋವನ್ನು ನಾನು ಕ್ರಮಬದ್ಧವಾಗಿ ನೋಡ್ತೀನಿ. ಯಾಕಂದರೆ ಟೈಮ್ ಸಿಗಲಿಲ್ಲ ನನಗೆ ವಿಡಿಯೋ ನೋಡಲಿಕ್ಕೆ. ಮಕ್ಕಳ ಎಕ್ಸಾಮ್ ಇರುವ ಕಾರಣ ನಾನು ಸ್ವಲ್ಪ ಹಿಂದೆ ಸರ್ದೆ. ಇನ್ನು ಮುಂದೆ ಎಲ್ಲರ ವಿಡಿಯೋವನ್ನು ನೋಡ್ತೀನಿ ನಾನು. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತೋದನ್ನು ಖಂಡಿತ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್ ಬಾಯ್. ಬಾಯ್ ಬಾಯ್. ನೋಡಿ ಎಷ್ಟು ಮೀನು ಚೆನ್ನಾಗಿದೆ ನೋಡಿ. ಬಾಯ್.